ಆರಂಭವನ್ನು ಪಡೆದುಕೊಂಡಿದೆ BA ಕಾಲೇಜ್ ತಂಡ. ಮೊದಲ ದಾಳಿಯನ್ನ ಬಗ್ಗಿಸುವಲ್ಲಿ ಸಫಲತೆ. SDM ವಿರುದ್ಧವಾಗಿ BA ಕಾಲೇಜ್ ನಡುವೆ ತುಂಬೆ ನಡುವೆ ಕದನ. ದಾಳಿಯಲ್ಲಿ ರಾಶಿ ಅಗ್ಗಡಬಿಯಲ್ಲಿ 13-3 ಪಂದ್ಯಾಟ. ಡಿಫೆನ್ಸ್ ವಿಭಾಗದಲ್ಲಿ ಎರಡು ಕಡೆಗಳಲ್ಲಿ ಅಂಕಗಳ ಆರಂಭ. ಒಂದು ಸಫಲ. ಸುಶೀಲ ದಾಳಿ. ತೀರ್ಪುಗಾರರ ಗಮನಕ್ಕೆ ರಾತ್ರಿಯ ಊಟದ ವ್ಯವಸ್ಥೆಯನ್ನ ಹೋಟೆಲ್ ಸೌಪರ್ಣಿಕನಲ್ಲಿ ಮಾಡಲಾಗಿದೆ. ಅಲ್ಲಿ ಸಸ್ಯಾಹಾರಿಗಳಿಗೆ ಸಸ್ಯಾಹಾರಿ ಊಟವಿದೆ, ಮಾಂಸಾಹಾರಿಗಳಿಗೆ ಸಸ್ಯಾಹಾರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೌಪರ್ಣಿಕ ಹೋಟೆಲ್ಗೆ ನೀಡುವಂತೆ ತೀರ್ಪುಗಾರ. ಪಂದ್ಯಾಟ ಸಾಗಿ ಬರ್ತಾ ಇದೆ. BA 19-3 ഈ മത്സരം കഴിഞ്ഞാൽ ഈ കോർട്ടിൽ, അതായത് കോർട്ട് നമ്പർ 1 ചുവന്ന നിറമുള്ള കോർട്ടിൽ അടുത്തതായി മത്സരിക്കാൻ വെളുത്തങ്കടി വാട്ടി PU കോളേജ്, മറുഭാഗത്ത് സെന്റ് ഫിലാൽഫിസ് PU കോളേജ് മതനാവരും തമ്മിലാണ്. മത്സരസംഖ്യ 20. BA കോളേജിന്റെ റൈഡറുടെ ടോപ്പിച്ച് മനോഹരമായിരുന്നു. രണ്ട് സമനിലയിലാണ്. ബോണസ് ലഭിക്കുന്നു 3-2 SDM. ಅಂಗಡಬಿಯಲ್ಲಿ 2 ನಿಮಿಷದ ಆಟ ಬಾಕಿ ಇದೆ. 15 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ. ಗಂಟೆಗೆ ಸರಿಯಾಗಿ 60 ಕಿಲೋ ವಿಭಾಗದ ಸ್ಪರ್ಧೆ ಆರಂಭವಾದಾಗ ಭಾಗವಹಿಸುವ ತಂಡಗಳ ಗಮನಕ್ಕೆ. ಮೊದಲ 2 ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ 4 ತಂಡಗಳು ಸಿದ್ಧತೆಯನ್ನು ನಡೆಸುವಂತೆ 60 ಕಿಲೋ ವಿಭಾಗದ ಮೊದಲ 2 ಸ್ಪರ್ಧೆಗಳು ಫ್ರೆಂಡ್ಸ್ ಮಹಾದೇವ ತಲಪಾಡಿ ಚಾಮುಂಡೇಶ್ವರಿ ಮೋರ್ಚೆ, ಸ್ವಸ್ತಿಕ್ ಫ್ರೆಂಡ್ಸ್ ಪುಂಜಲಕಟ್ಟೆ A ವಿರುದ್ಧ ಶಾರದಾ ಗಣಿ ವಿದ್ಯಾಕೇಂದ್ರ ಕೈರಂಗಡಿ. ಸರಿಯಾಗಿ 9:30 ಗಂಟೆಗೆ 60 ಕಿಲೋ ವಿಭಾಗದ ಮೊದಲ ಸ್ಪರ್ಧೆ. SDM 4, Thumbe 2, ದಾಳಿಯಲ್ಲಿ ಮಕ್ಕರಾಸಿ. ಅಗ್ಗಡಬಿಯಲ್ಲಿ ಪಂದ್ಯಾಟ ಮುಕ್ತಾಯಗೊಂಡಿದೆ. ಶ್ರೀ ರಾಮಚಂದ್ರ PU ಕಾಲೇಜ್ ಮುಂದಿನ ನಡೆಯಲಿದೆ. ಎದುರಲ್ಲಿ GPU ಕಾಲೇಜ್ ಬೆಂದಂಗಡಿ ತಂಡಕ್ಕೆ ಧನ್ಯವಾದಗಳು. GPU ಕಾಲೇಜ್ ಮಣಿನಾಲ್ಕೂರು, GPU ಕಾಲೇಜ್ ಆರ್ಟ್ಸ್ ಅಂಕಣ ಪ್ರವೇಶ ಮಾಡಿದೆ. ಸುಶೀಲ ಮತ್ತು ದಾಳಿಯಲ್ಲಿ SDM ಪರವಾಗಿ ಸುಶೀಲ್ ಬೋನಸ್ ಅಂಕ ಲಭ್ಯವಾಗಿರುವ ಸುಶೀಲ್ ಅವರೇ. GPUC ಮಣಿನಾಲ್ಕೂರು GPUC ಮಣಿನಾಲ್ಕೂರು ಅಗ್ಗಡಬಿಗೆ GPU ಕಾಲೇಜ್ ನಾರ್ಸ. ಫಸ್ಟ್ ಕ್ವಾರ್ಟರ್ ಫೈನಲ್ ಶಕ್ತಿ ಕಾಲೇಜ್ ಮ್ಯಾಂಗ್ಳೂರ್ ವರ್ಸಸ್ SFC ಮೂಡಬಿದ್ರೆ. ಸರಿ,
9-4 SDM ಮುನ್ನಡೆಯನ್ನು ಪಡೆದುಕೊಂಡಿದೆ. ಈ ನಡುವೆ ದಾಳಿಗಾರನ ಸಫಲತೆ 6-9 ಅಂಕ 3ಕ್ಕೆ ಅಂತರ ಇಳಿದಿದೆ. 6-9 in favor of SDM. ಸುಶೀಲಗೆ last 2 minutes 9-6. ಈ ಅಂಕಣಕ್ಕೆ ಮುಂದಿನ ಪಂದ್ಯಕ್ಕಾಗಿ ತಲುಪುವಂತೆ ಮನವಿ. ಬಾಣಿ PU ಕಾಲೇಜ್ ಗಂಟಗಡಿ ಮತ್ತು ಸೆಂಟ್ ಪಿನಾಕಿಸ್ PU ಕಾಲೇಜ್ ಪ್ರೀ ಕ್ವಾರ್ಟರ್ ಅಂತಿಮ ಪಂದ್ಯವಾಗಿನ ಅವರಿಗೆ ಕ್ವಾರ್ಟರ್ ಫೈನಲ್. ಈ ನಡುವೆ ಒಂದು ಪ್ರಕಟಣೆ. ಶ್ರೀದುರ್ಗ ಯುವಕರಿಂದ ಅರ್ಕ ಕೊಡಿಪಾಡಿ ಗ್ರಾಮದಲ್ಲಿ ಯುವಕದ ಕಿಶೋರ್ ಕುಮಾರ್ ಅರ್ಕ ಅವರ ಸ್ಮರಣಾರ್ಥವಾಗಿ 65 ಕಿಲೋ ವಿಭಾಗದ 48 ತಂಡಗಳ ಸ್ಪರ್ಧೆ ಫೆಬ್ರವರಿ ತಿಂಗಳ 4ನೇ ತಾರೀಕಿನಂದು ಶನಿವಾರ ಜರುಗಲಿದೆ ಕೊಡಿಪಾಡಿಯಲ್ಲಿ. ಮುಂದಿನ ವರ್ಷ ಫೆಬ್ರವರಿ 4ನೇ ತಾರೀಕಿನಂದು ಜರುಗುವಂತಹ ಈ ಪಂದ್ಯಾವಳಿಯಲ್ಲಿ ಪ್ರಥಮ 15,000, ದ್ವಿತೀಯ 10,000, 5,000 ಪುರಸ್ಕಾರ. ಅಂತಿಮ 2 ನಿಮಿಷದಲ್ಲಿ ಈ ಒಂದು ಪಂದ್ಯ SDM ವಿರುದ್ಧ ತುಂಬೆ 10-7. ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ SDMಗೆ 11-8. 11-8. ಇಲ್ಲಿ ಸೂಪರ್ ಟೆನ್ ಆನ್ ಆಗಿದೆ. ಕೇವಲ 3 ಅಂಕಗಳ ಅಂತರದಲ್ಲಿ ತುಂಬೆ ಹಿನ್ನಡೆಯಲ್ಲಿ, ಉಜಿರೆ ಮುನ್ನಡೆಯಲ್ಲಿ. ಎಲ್ಲರ ನಿರೀಕ್ಷಿತ ಕೇಜಿ ಪಂದ್ಯಗಳು. ಮರಳುವ ದಾಳಿಗಾರನಿಗೆ 1 ಅಂಕ. 12-8. Last minute of the match in court 1 is Sushil of SDM. ರಲ್ಲಿ ಸುಶೀಲ್ SDM ಪರವಾಗಿ ಇನ್ನೊಂದು ಅಂಕವನ್ನು ಗಳಿಸಿಕೊಂಡಿದೆ. ಅಕಾಡೆಮಿಯಲ್ಲಿ PUC ಮಣಿನಾಲ್ಕೂರು ತಂಡದ ತರಬೇತುಗಾರರಾಗಿ ವಿಶೇಷ ದಿವಾಕರ್ ಇವರನ್ನು ಗುರುತಿಸಬಹುದು. ಈ ಪಂದ್ಯ ಮುಗಿದ ಮೇಲೆ ಈ ಅಂಕಣದಲ್ಲಿ ಮಂಗಳೂರು ಮತ್ತು ಬೆಳ್ತಂಗಡಿ ನಡುವೆ, ಮಿಲಾಗ್ರಿಸ್ ಮತ್ತು ವಾಣಿ ನಡುವೆ ಪಂದ್ಯ ಗೆಲುವಿನ ಕಡೆ. ಅಕಾಡೆಮಿಯಲ್ಲಿ ಪಂದ್ಯಾಟ ಪ್ರಾರಂಭವಾಗಿದೆ. ಮಣಿನಾಲ್ಕೂರು ವರ್ಸಸ್ ಗೆಲುವಿನ ಕಡೆ SDM ಮುನ್ನಡೆ. ಹದಿನೇಳು 9 SDM ಏಕಾಂಗಿ ಹಿಡಿತ 18-9. ಇಲ್ಲಿಗೆ ಪಂದ್ಯ ಮುಕ್ತಾಯವಾಗಿದೆ.